ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಉಡುಪಿ ಧರ್ಮ ಪ್ರಾಂತ್ಯವು ಸಾದರಪಡಿಸುವ ಈ ಸುಂದರ ಕಾರ್ಯಕ್ರಮದಲ್ಲಿ ದೇವವಾಕ್ಯದ ಸವಿಯನ್ನು ನಾವು ಆಸ್ವಾದಿಸೋಣ. ಯೇಸು ಸ್ವಾಮಿಯ ಆದರ್ಶಗಳಲ್ಲಿ ನಮ್ಮ ಜೀವನವನ್ನು ನಾವು ಪಾವನಗೊಳಿಸೋಣ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ನಿನ್ನಲ್ಲಿ ನನ್ನ ಒಂದಾಗಿಸಿ ನನ್ನೆಲ್ಲ ನೋವ ನೀಡಿದೆ. ದಿಕ್ಕಿಲ್ಲದಂತ ಈ ಜೀವಕ್ಕೆ ಸರಿಯಾದ ದಾರಿ ನೀ ತೋರಿದೆ. ಓ ಜೀವ ಜ್ಯೋತಿಯೇ ಶರಣಾದೆನಾ, ಓ ಜೀವ ಜ್ಯೋತಿಯೇ ಶರಣಾದೆನಾ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಹೂವಾಗಿ ತಂದೆ ಈ ಕಂಗಳ, ಹಾಡಾಗಿ ತಂದೆ ಈ ಕೈಗಳ, ಉಸಿರೇನೆ ನನ್ನ ಆರಾಧನೆ, ನನ್ನೊಡಲೆ ನಿನಗೆ ಗೀತಾರ್ಚನೆ. ಓ ಜೀವ ಜ್ಯೋತಿಯೇ ಶರಣಾದೆನಾ, ಓ ಜೀವ ಜ್ಯೋತಿಯೇ ಶರಣಾದೆನಾ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಪ್ರಿಯ ವೀಕ್ಷಕರೇ, ದಿವ್ಯವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನು ದೇವರ ವಾಕ್ಯದೊಂದಿಗೆ ನಾವೆಲ್ಲರೂ ಆರಂಭಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ
10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗೆದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿ ಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿಗಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹಿಸುಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೊ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲೋ ನೀಚ, ನೀನು ಬೇಡಿಕೊಂಡದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನೂ ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆ ಮಾಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನಗೆ ಬರುವ ಲಾಭವೇನು? ದೇವರು ನಿನ್ನ ಪ್ರೀತಿಂ ಸೃಷ್ಟಿ ಮಾಡಿಹರು, ಅಂತೆಯೇ ಪ್ರತಿಯೊಬ್ಬರ ಸೃಷ್ಟಿ ಮಾಡಿಹರು. ಕಾಣು ನೀ ಅವರಲ್ಲಿ ದೈವರೂಪವಾ, ಪ್ರೀತಿಸು ಅವರನ್ನು ನಿನ್ನ ಹಾಗೆಯೇ, ನಿನ್ನ ಹಾಗೆಯೇ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನಗೆ ಬರುವ ಲಾಭವೇನು? ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಪ್ರೀತಿಯೇ ಸರ್ವವನ್ನು ಸಂಪೂರ್ಣಗೊಳಿಸುವ ಬಂಧನ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಮತ್ತು ಪ್ರಿಯ ಮಕ್ಕಳೇ, ಆದರ್ಶ ದಂಪತಿಗಳೆಂದು ಕರೆಯಲ್ಪಟ್ಟಿರುವಂತಹ ಗಂಡ ಹೆಂಡತಿಯ ಜೋಡಿಗೆ ಸುಮಾರು ಮದುವೆಯಾಗಿ 11 ವರ್ಷಗಳ ನಂತರ ಒಂದು ಮುದ್ದು ಮುದ್ದಾಗಿರುವ ಗಂಡು ಕೂಸು ಹುಟ್ಟಿತು. ಈ ಗಂಡು ಕೂಸು 3 ವರ್ಷದ ಪ್ರಾಯದಲ್ಲಿದ್ದಾಗ ಮನೆಯಲ್ಲಿ ಒಂದು ಘಟನೆ ಘಟಿಸುತ್ತದೆ. ಅದೇನೆಂದರೆ, ಆ ಮಗುವಿನ ತಂದೆ ಗಿಡಗಳಿಗೆ ಹಾಕುವಂಥ ಒಂದು ವಿಷಪೂರಿತ ಔಷಧಿಯನ್ನು ಮನೆಗೆ ತರುತ್ತಾರೆ. ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ತನ್ನ ಹೆಂಡತಿಗೆ ಆ ವಿಷದತ್ತ, ಆ ಬಾಟಲಿನತ್ತ ಕೈ ತೋರಿಸಿ, ನೋಡು, ನನಗಿನ್ನು ಆಫೀಸಿಗೆ ತಡವಾಯಿತು, ನಾನಿನ್ನು ಹೊರಟೆ. ಆದರೆ ಆ ಮೂಲೆಯಲ್ಲಿರುವಂತಹ ಔಷಧಿಯ ಬಾಟಲಿನ ಮುಚ್ಚಳವನ್ನು ಮುಚ್ಚಿ ಅದನ್ನು ಜೋಪಾನವಾಗಿ
ಭದ್ರವಾಗಿ ಆ ಮಗುವಿಗೆ ಕಾಣಿಸದಂತೆ ಗಾಡ್ರೇಜ್ನಲ್ಲಿ ಬೀಗ ಹಾಕಿ ಭದ್ರವಾಗಿಡು ಎಂದು ತಿಳಿ ಹೇಳುತ್ತಾನೆ. ಸರಿ ಎಂದಾಕೆ ಹೇಳಿದ ಆ ಸ್ತ್ರೀ ಕಿಚನ್ ಕಡೆಗೆ, ಅಡುಗೆ ಕೋಣೆಗೆ ಹೋಗುತ್ತಾಳೆ. ಅಡುಗೆ ಮಾಡುವುದರಲ್ಲಿ ತಲ್ಲೀನನಾದ್ದರಿಂದ ಆಕೆಯು ತನ್ನ ಗಂಡ ಹೇಳಿದ ಕೆಲಸ ಮರೆತು ಹೋಗಿದ್ದಳು. ಇತ್ತ ಆ 3 ವರ್ಷದ ಮಗು ತೆವಳ್ಕೊಂಡು ಆ ಔಷಧಿಯ ಬಾಟಲಿನತ್ತ ಬರುತ್ತದೆ. ಅದರಿಂದ ಆಕರ್ಷಣೆಗೆ ಒಳಪಟ್ಟ ಈ ಮಗು ಒಂದೇ ಸಮನೆ ಈ ಔಷಧಿಯನ್ನು ಕುಡಿಯಲಾರಂಭಿಸುತ್ತದೆ. ಔಷಧಿ ಕುಡಿಯುತ್ತದೆ ಮತ್ತು ವಿಲವಿಲನೆ ಒದ್ದಾಡುತ್ತದೆ, ಜೋರಾಗಿ ಕಿರುಚುತ್ತದೆ. ಮಗುವಿನ ಅಳಲ ಆಕ್ರಂದವನ್ನು ಕೇಳಿದ ತಾಯಿ ಓಡಿ ಬಂದು ಮಗುವನ್ನು ಆಸ್ಪತ್ರೆಗೆ ಸೇರಿಸುತ್ತಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಮೃತ್ಯು ಅಪ್ಪುತ್ತಾಳೆ, ಸಾವನ್ನಪ್ಪುತ್ತಾನೆ. ತನ್ನ ಗಂಡನಿಗೆ ಏನು ಹೇಳುವುದು ಎಂದು ಚಿಂತಾಕ್ರಾಂತಳಾಗುತ್ತಾಳೆ. ತನ್ನ ಗಂಡನಿಗೆ ಏನು ಹೇಳುವುದು ಎಂಬುದರ ಬಗ್ಗೆ ಚಿಂತಾಕ್ರಾಂತಳಾದಾಗ ಗಂಡ ಆಫೀಸಿನಿಂದ ತಕ್ಷಣ ಆಸ್ಪತ್ರೆಗೆ ಧಾವಿಸಿ ಬರುತ್ತಾಳೆ. ತನ್ನ ಮಗನ ಮೃತದೇಹದ ಮುಂದೆ ಅಳುತ್ತಾ, ಆಕ್ರಂದನಗೊಳ್ಳುತ್ತಾ, ಗೋಳಾಡುತ್ತಾ ಕುಳಿತುಕೊಳ್ಳುತ್ತಾನೆ. ತನ್ನ ಹೆಂಡತಿಯನ್ನು ಒಮ್ಮೆ ದಿಟ್ಟಿಸಿ ನೋಡಿ 4 ಶಬ್ದಗಳನ್ನು ಉಚ್ಚರಿಸುತ್ತಾನೆ. ಏನಿರಬಹುದು ಆತ್ಮೀಯರೇ? ಅದಾಗಿದೆ, ಐ ಲವ್ ಯು ಡಾರ್ಲಿಂಗ್. ಡಾರ್ಲಿಂಗ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಗಂಡನ ಆ ಕ್ಷಣದ ಮಾತುಗಳು ಬಹಳ ಅರ್ಥಗರ್ಭಿತವಾದುದು. ಗಂಡನ ಆ ಕ್ಷಣದ ಮಾತುಗಳು ಹೆಂಡತಿಯ ಜೀವನದಲ್ಲಿ ಹೊಸ ಉತ್ಸಾಹ ತಂದು ಬರುತ್ತದೆ. ಆ ಕ್ಷಣದಲ್ಲಿ ಆಕೆಗೆ ಬೇಕಾಗಿದ್ದು ದಯೆ, ಕರುಣೆ, ಸಾಂತ್ವನ, ಪ್ರೀತಿ. ಇದೇ ಆ ಗಂಡನು ಹೆಂಡತಿಗೆ ನೀಡಿದ್ದಾಗಿದೆ. ಸಂತ ಪೌಲರು ನಮಗೆ ತಿಳಿಸುತ್ತಾರೆ, ಸುರನರಗಳ ನುಡಿಗಳು ನಾನಾಡಬಲ್ಲೆನಾದರೂ, ಪ್ರವಾದನೆ ಮಾಡುವ ವರ ನನಗೆ ದೇವರು ಕೊಟ್ಟೆನಾದರೂ, ಇಡೀ ಪರ್ವತಗಳನ್ನೇ ಉರುಳಿಸುವ ಶಕ್ತಿ ನನಗೆ ದೇವರು ಕೊಟ್ಟೆನಾದರೂ, ನನ್ನ ಹೃದಯದಲ್ಲಿ ಪ್ರೀತಿಯೊಂದಿಲ್ಲದಿದ್ದರೆ ನಾ ಶೂನ್ಯ, ಜಣಜಣಿಸುವ ಗಂಟೆ, ಜಣಜಣಿಸುವ ಜಾಗಟೆ ಎಂದು ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ತಿಳಿಸುತ್ತಾರೆ. ಸಂತ ಯೋವಾನನು ಬರೆದ ಮೊದಲನೆಯ ಪತ್ರ, ಅಧ್ಯಾಯ 4, ವಾಕ್ಯ 20, 1 ಜಾನ್ 4:20, ಅದರಲ್ಲಿ ನಮಗೆ ಕಾಣಸಿಗುತ್ತದೆ, ಯಾವನಾದರೂ ದೇವರನ್ನು ನಾನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನೊಬ್ಬ ಸುಳ್ಳುಗಾರ, ಈಸ್ ಎ ಲಯರ್ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ತಪ್ಪು ಮಾಡುವುದು ಮನುಷ್ಯನ ಗುಣವಾದರೆ ಕ್ಷಮಿಸುವುದು ದೈವಿ ಗುಣ. ತಪ್ಪು ಮಾಡುವುದು ಮನುಷ್ಯನ ಗುಣವಾದರೆ ಕ್ಷಮಿಸುವುದು ದೈವಿ ಗುಣ ಎಂದು ನಾವು ನೋಡುತ್ತೇವೆ. ಆತ್ಮೀಯರೇ, ಈ ನಿಟ್ಟಿನಲ್ಲಿ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಸಂತರಾಗಿರುವಂಥ ಸಂತ ಪೋಪ್ ಜಾನ್ ಪೌಲ್ ರವರು ಮೇ ತಿಂಗಳ 13ನೇ ತಾರೀಕು 1981ರಲ್ಲಿ ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಜ್ವಲಂತ ಘಟನೆ, ನಮ್ಮ ಇಡೀ ಲೋಕಕ್ಕೆ ಕಣ್ಣುಗಳು ತೆರೆಸುವಂಥ ಒಂದು ಘಟನೆ ಅದಾಗಿದೆ. ವ್ಯಾಟಿಕನ್ ನಗರದಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಅವರು ತೆರೆದ ವಾಹನದಲ್ಲಿ ಬಂದಾಗ ಮೊಹಮ್ಮದ್ ಆಲಿ ಅಕ್ಕ ಎಂಬಾತ ಒಬ್ಬ ವ್ಯಕ್ತಿ ಪೋಪ್ ಜಗದ್ಗುರುಗಳನ್ನು ಗುಂಡುಕ್ಕಿ ಕೊಲ್ಲಲು ಹವಣಿಸುತ್ತಾನೆ. ಮಾತ್ರವಲ್ಲ, ಆ ಗುಂಡು ಪೋಪ್ ಜಗದ್ಗುರುಗಳ ಎದೆಗೆ ಬಡಿಯುತ್ತದೆ. ಆದರೆ ದೇವರ ದಯೆಯಿಂದ ಅವರು ಬದುಕಿ ಜೀವಂತ ಉಳಿಯುತ್ತಾರೆ. ಈ ಘಟನೆಯಾದ ನಂತರ ಮೊಹಮ್ಮದ್ ಆಲಿ ಅಕ್ಕ ಅವರು ಸೆರೆಮನೆ ಸೇರುತ್ತಾರೆ. ಕೆಲವು ವರ್ಷಗಳ ನಂತರ 1983ರಲ್ಲಿ ಪೋಪ್ ಜಗದ್ಗುರುಗಳು ಈಗಿನ ಸಂತರಾಗಿರುವ ಅವರು ಆ ವ್ಯಕ್ತಿಯನ್ನು ಮೊಹಮ್ಮದ್ ಆಲಿ ಅಕ್ಕ ಅವರನ್ನು ಹೋಗಿ ಸಂಪರ್ಕಿಸುತ್ತಾರೆ. ಅವರ ಜೊತೆಗೆ ಒಡನಾಟವನ್ನು ಬೆಳೆಸುತ್ತಾರೆ, ಪ್ರೀತಿಯ ಬಾಂಧವ್ಯವನ್ನು ಬೆಸೆಯುತ್ತಾರೆ. ಇದಾಗಿದೆ ನಿಜವಾದ ಪ್ರೀತಿ. ಮಾತ್ರವಲ್ಲ ಆತ್ಮೀಯರೇ, ಅವರನ್ನು ಮನಪೂರ್ವಕವಾಗಿ ಕ್ಷಮಿಸುತ್ತಾರೆ. ದೇವರ ಕ್ಷಮೆಗೆ ಎಲ್ಲೇ ಇಲ್ಲ.
ದೇವರ ಕ್ಷಮೆಗೆ ಗಡಿ ಇಲ್ಲ ಎಂಬುದರ ಕುರಿತು ಅವರು ವಿವರಿಸುತ್ತಾರೆ. ಆತ್ಮೀಯರೇ, ಕೇರಳದಲ್ಲಿ ಹುಟ್ಟಿ ಬೆಳೆದ ಸಿಸ್ಟರ್ ರಾಣಿ ಮರಿಯರವರು ಉತ್ತರ ಭಾರತದ ಬುಡಕಟ್ಟು ಜನಾಂಗದ ಪರವಾಗಿ ಹೋರಾಡುತ್ತಿರುವಾಗ ಅಲ್ಲಿನ ಒಬ್ಬ ವ್ಯಕ್ತಿ 1995ರಲ್ಲಿ ಸಾಮುಂದರ್ ಸಿಂಗ್ ಎಂಬ ಒಬ್ಬ ನೀಚ ವ್ಯಕ್ತಿ ಬಸ್ಸಿನಲ್ಲಿ ಆ ಸಿಸ್ಟರ್ ಅವರು ಪ್ರಯಾಣ ಮಾಡುತ್ತಿರುವಾಗ ದರದರನೆ ಅವರನ್ನು ಎಳೆದು 50 ಬಾರಿ ಚಾಕುವಿನಿಂದ ಅವರನ್ನು ಇರಿದು ಅವರನ್ನು ಸಾಯಿಸುತ್ತಾರೆ. ಆದರೆ ಆ ಸಿಸ್ಟರ್ ರಾಣಿ ಮರಿಯರವರ ಕುಟುಂಬದ ಸದಸ್ಯರು ಅವರನ್ನು ಸೆರೆಮನೆಯಲ್ಲಿ ಭೇಟಿ ಮಾಡುತ್ತಾರೆ. ಪ್ರೀತಿಯ ಸಂಕೇತವಾಗಿ ಕೈಗೆ ರಾಖಿ ಕಟ್ಟಿ ಆ ಪ್ರೀತಿಯ ಬಾಂಧವ್ಯವನ್ನು ವಿವರಿಸುತ್ತಾರೆ ಮತ್ತು ತನ್ನ ಸಹೋದರ ಎಂದು ಅವರನ್ನು ಸ್ವೀಕರಿಸುತ್ತಾರೆ. ಕೇರಳದಲ್ಲಿ ನಡೆದ ಜೀವನ್ ಟಿವಿಯ ಸಂದರ್ಶನದಲ್ಲಿ ಅವರು ನುಡಿದಂಥ ಮಾತುಗಳು, ಆ ಕುಟುಂಬದ ಸದಸ್ಯರು ನುಡಿದಂಥ ವಾಕ್ಯಗಳು, ಸಿಸ್ಟರ್ ರಾಣಿ ಮರಿಯರವರು ಸೇವೆ ಮಾಡಿದರು, ಆ ಸೇವೆಯ ಮುಂದುವರೆದ ಭಾಗವನ್ನು ನಾವು ಮಾಡುತ್ತೇವೆ ಎಂದು ನುಡಿಯುತ್ತಾರೆ. ಇದಾಗಿದೆ ದೇವರ ಪ್ರೀತಿ, ಇದಾಗಿದೆ ದೇವರ ಕರುಣೆ, ಇದಾಗಿದೆ ದೇವರ ದಯೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಪ್ಪು ಮಾಡುವುದು ಮನುಷ್ಯನ ಗುಣವಾದರೆ ಕ್ಷಮಿಸುವುದು ದೈವಿ ಗುಣವಾಗಿದೆ. ತಪ್ಪು ಮಾಡುವುದು ಮನುಷ್ಯನ ಗುಣವಾದರೆ ಕ್ಷಮಿಸುವುದು ದೈವಿ ಗುಣವಾಗಿದೆ. ಇದನ್ನೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನುಡಿಯುತ್ತಾರೆ. ಫಾರ್ಗಿವಿಂಗ್ ಈಸ್ ನಾಟ್ ಎನ್ ವೀಕ್ನೆಸ್, ಇಟ್ ಈಸ್ ಅನ್ ಅಟ್ರಿಬ್ಯೂಷನ್ ಆಫ್ ದ ಸ್ಟ್ರಾಂಗೆಸ್ಟ್. ಕ್ಷಮಿಸುವುದು ಶಕ್ತಿಶಾಲಿ ಉಳ್ಳಂಥ ವ್ಯಕ್ತಿಗಳ ಒಂದು ಗುಣಲಕ್ಷಣವೆಂತ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಎಲ್ಲರಿಗೂ ಒಂದು ಅವಕಾಶವನ್ನು ನೀಡುವವರಾಗಿದ್ದಾರೆ. ದೇವರು ನಮಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸುವವರಾಗಿದ್ದಾರೆ. ಅವರು ಶಿಲುಬೆಯ ಮೇಲಿಂದ ತನ್ನ 2 ಕರಗಳನ್ನು ಚಾಚುತ್ತಾ ನುಡಿದಂಥ ವಾಕ್ಯಗಳು, ತಂದೆಯೇ ಅವರನ್ನು ಕ್ಷಮಿಸಿರಿ, ಅವರೇನು ಮಾಡುತ್ತಿದ್ದಾರೆಂದು ಅವರು ಅರಿಯರು. ನೀನು ಕಾಣಿಕೆಯನ್ನು ಅರ್ಪಿಸುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನಾದರೂ ಮನಸ್ತಾಪವಿದೆ ಎಂದಾದರೆ ಮೊದಲು ನಿನ್ನ ಕಾಣಿಕೆಯನ್ನು ಅಲ್ಲಿ ನೀನು ಬಿಡು, ನಿನ್ನ ಸಹೋದರನಲ್ಲಿ ರಾಜಸಂಧಾನವಾಗು, ನಿನ್ನ ಸಂಬಂಧವನ್ನು ಹೊಸದಾಗಿ ರೂಪಿಸು. ಆತ್ಮೀಯರೇ, ಮೆಕ್ಸಿಕೋ ದೇಶದ ಸಾಮಾನ್ಯ ಜನರ ಒಂದು ಪ್ರಾರ್ಥನೆ ಈ ರೀತಿ ಇದೆ: ನಾನೊಬ್ಬ ಕಿಡಿ, ನನ್ನನ್ನು ಬೆಂಕಿಯನ್ನಾಗಿ ಪರಿವರ್ತಿಸು. ನಾನೊಬ್ಬ ಗರಿ, ನನ್ನನ್ನು ರೆಕ್ಕೆಯನ್ನಾಗಿ ಪರಿವರ್ತಿಸು. ನಾನೊಬ್ಬ ಹನಿ, ನನ್ನನ್ನು ಸಾಗರವನ್ನಾಗಿ ಪರಿವರ್ತಿಸು. ನಾನೊಬ್ಬ ತಂತಿ, ನನ್ನನ್ನು ವೀಣೆಯನ್ನಾಗಿ ಪರಿವರ್ತಿಸು. ನಾನೊಬ್ಬ ಭಿಕ್ಷುಕ, ನನ್ನನ್ನು ಅರಸನನ್ನಾಗಿ ಪರಿವರ್ತಿಸು. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮಗೆಲ್ಲರಿಗೂ ಕೂಡ ನಮ್ಮ ಹೃದಯ ಪರಿವರ್ತನೆಯಾಗಲಿ ಎಂದು ನಮ್ಮ ಪ್ರಾರ್ಥನೆಯಾಗಬೇಕು. ಈ ಅವಕಾಶ ನಮಗೆ ಕೊಡುತ್ತಿದ್ದಾರೆ. ನಮ್ಮ ಜೀವನ ಪರಿವರ್ತನೆಯಾಗಬೇಕೆಂದ ಪ್ರಾರ್ಥನೆ ನಮ್ಮದಾಗಬೇಕು. ನಮ್ಮ ಹೃದಯ ಪರಿವರ್ತನೆ, ಜೀವನ ಪರಿವರ್ತನೆ ಮತ್ತು ಮನ ಪರಿವರ್ತನೆ, ಈ 3 ಅಂಶಗಳು ಪ್ರತಿಯೊಬ್ಬ ಕ್ರೈಸ್ತರಲ್ಲೂ ಕೂಡ ಹೊಸ ಜೀವನವನ್ನು ಜೀವಿಸಲು ಒಂದು ದಾರಿದೀಪವಾಗಬೇಕು. ಅಂದು ಆತ್ಮೀಯರೇ, ಕ್ರೈಸ್ತರನ್ನು ಸದೆಬಡಿಯುತ್ತಿದ್ದ, ಕೊಲ್ಲುತ್ತಿದ್ದ, ಹಿಂಸೆಯನ್ನು ಮಾಡುತ್ತಿದ್ದ ಸೌಲನು ದೇವರ ಸ್ಪರ್ಶವನ್ನು ಅನುಭವಿಸಿದ ಆತನು, ಪ್ರಭುವಿನ ಬೆಳಕಿನ ಸ್ಪರ್ಶವನ್ನು ಅನುಭವಿಸಿದ ಆತನು ತಾನು ಕತ್ತಿಯನ್ನು ಬಿಟ್ಟು ದೇವರ ವಾಕ್ಯವೆಂಬ ಖಡ್ಗವನ್ನು ಹಿಡಿಯುತ್ತಾನೆ. ಮತ್ತು ಆತನು ನುಡಿದಂಥ ವಾಕ್ಯಗಳು, ಇಟ್ ಈಸ್ ನಾಟ್ ಐ ಹೂ ಲಿವ್ ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಈಗ ಜೀವಿಸುತ್ತಿರುವುದು ನಾನಲ್ಲ, ಬದಲಿಗೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಸುಂಕ ಕಟ್ಟೆಯಲ್ಲಿ ಕುಳಿತುಕೊಂಡು ಒಂದು ಸುಂಕ ವಸೂಲಿ ಮಾಡಿ ಜನರನ್ನು ಮೋಸದ ಬಲೆಗೆ ಸಿಲುಕಿಸುತ್ತಿದ್ದ ಜಕ್ಕಾಯನು, ಅವನು ನುಡಿದಂಥ ವಾಕ್ಯಗಳು, ಪ್ರಭು ಇವನ ಪರಿವರ್ತನೆಯ ಹಾದಿಯಲ್ಲಿ ಸಾಗಿದಂಥ ವ್ಯಕ್ತಿಯ ಮಾತುಗಳು, ಯಾರಿಗಾದರೂ ನಾನು ಮೋಸ ಮಾಡಿದ್ದೆ ಆದರೆ, ಯಾರಿಂದೇನಾದರೂ ನಾನು ಕಸಿದುಕೊಂಡಿದ್ದೆ ಆದರೆ ಅವರಿಗೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆಂದು. ಅಂದು ನೀರು ಸೇದಲೆಂದು ಬಾವಿಯ ಬಳಿ ಬಂದಿದ್ದ ಸಮಾರ್ಯದ ಸ್ತ್ರೀ, ಪ್ರಭುವಿನ ವಾಕ್ಯವನ್ನು ಜೀರ್ಣಿಸಿಕೊಂಡ ಆಕೆಯು, ಪ್ರಭುವಿನ ಸ್ಪರ್ಶವನ್ನು ಕಂಡ ಆಕೆಯು ತಾನು ತಂದಿರುವಂಥ ಬಿಂದಿಗೆ ಆ ಕೊಡವನ್ನು ಅಲ್ಲಿ ಬಿಟ್ಟು ದೇವರ ವಾಕ್ಯವೆಂಬ ಆ ಜೀವ ಜಲವೆಂಬ ಸಂದೇಶವನ್ನು ಅಲ್ಲಿಂದ ಹೊತ್ತು ತರುತ್ತಾಳೆ. ಇದಾಗಿದೆ ನಿಜವಾದ ಕ್ರೈಸ್ತ ಜೀವನ. ಇದಾಗಿದೆ ಮನ ಪರಿವರ್ತನೆ, ಇದಾಗಿದೆ ಹೃದಯ ಪರಿವರ್ತನೆ, ಇದಾಗಿದೆ ಜೀವನ ಪರಿವರ್ತನೆ.
ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ದಯೆಯನ್ನು ಅನುಭವಿಸಿದ ಆದಿ ಕ್ರೈಸ್ತ ಧರ್ಮಸಭೆಯ ಭಕ್ತ ವಿಶ್ವಾಸಿಗಳು ತಮ್ಮಲ್ಲಿದ್ದುದನ್ನು ಹುದುವಾಗಿ ಪರರಲ್ಲಿ ಹಂಚಿಕೊಂಡರು. ತಮ್ಮಲ್ಲಿದ್ದುದನ್ನು ಪರರಲ್ಲಿ ಹಂಚಿಕೊಂಡರು ಮಾತ್ರವಲ್ಲ, ಐಕ್ಯತೆ, ಅನ್ಯೋನ್ಯತೆಯ, ಕ್ಷಮೆಯ, ದಯೆಯ, ಅನುಕಂಪದ, ಸಾಂತ್ವನದ ಜೀವನವನ್ನು ಅವರು ಜೀವಿಸಿದರು. ಮಾತ್ರವಲ್ಲ, ನಮಗೆಲ್ಲರಿಗೂ ಜೀವಿಸಲು ಮಾರ್ಗದರ್ಶಿಯಾದರು. ಇದು ನಾವು ಮರೆಯಬಾರದು. ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಬೇಕಾದುದು ದಯೆ, ಯಜ್ಞ ಬಲಿದಾನಗಳಲ್ಲ. ದೇವರ ಕರುಣೆಯೇ ಶಾಶ್ವತ, ದೇವರ ಪ್ರೀತಿ ಶಾಶ್ವತ. ದೇವರ ಕರುಣೆಗೆ, ದೇವರ ಪ್ರೀತಿಗೆ ನಾನು, ನನ್ನದು, ನನ್ನ ಕುಟುಂಬ, ನನ್ನ ಮನೆ, ನನ್ನ ಮಕ್ಕಳು ಎಂಬುದರ ಗಡಿ ಎಲ್ಲೇ ದಾಟಿ ಹೊರಹೊಮ್ಮುವಂತಿರಬೇಕು. ಇದಾಗಿದೆ ಪ್ರಭುವಿನ ಪ್ರೀತಿ. ಪ್ರಭುವಿನ ಪ್ರೀತಿ ತನಗಾಗಿ ಹರಳುವುದು ಹೂವಲ್ಲ, ತನಗಾಗಿ ಬಾಳುವುದು ಬಾಳಲ್ಲ ಎಂದ ಹಾಗೆಯೇ ನಾವು ನಮಗಾಗಿ ಜೀವಿಸದೆ, ನಾವು ನಮಗಾಗಿ ಬದುಕದೆ, ಪರರಿಗಾಗಿ ಯಾವ ರೀತಿ ಮೇಣವು ತನ್ನನ್ನು ತಾನು ಕರಗಿಸಿ ಇತರರಿಗೆ, ಪರರಿಗೆ ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿ ನಾವು ಪರರಿಗೆ ಬೆಳಕನ್ನು ನೀಡುವ ವ್ಯಕ್ತಿಗಳು ನಾವಾಗಬೇಕು. ನಾವಾಗಬೇಕಾದರೆ ನಮ್ಮ ಹೃದಯವನ್ನು ನಾವು ಪ್ರಭುವಿಗಾಗಿ ತೆರೆದಿರಿಸಬೇಕು. ಹಾಲ್ಮೆನ್ ಹಾಂಟರ್ ಅವರು ಬಿಡಿಸಿರುವಂಥ ಜೀಸಸ್ ಈಸ್ ದ ಲೈಟ್ ಆಫ್ ದ ವರ್ಲ್ಡ್, ಪ್ರಭು ಕ್ರಿಸ್ತರು ಜಗತ್ತಿಗೆ ಬೆಳಕಾಗಿದ್ದಾರೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿರುವಂಥ ಈ ಚಿತ್ರ ಕೆಲವು ವರ್ಷಗಳ ಹಿಂದೆ ಬಹಳಷ್ಟು ಸುದ್ದಿಯಾಯಿತು. ಏನಿದು ಆ ಚಿತ್ರ? ಪ್ರಭು ಯೇಸು ಕ್ರಿಸ್ತರು ಒಂದು ಕೈಯಲ್ಲಿ ಲಾಂಧ್ರವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಆ ಬಾಗಿಲನ್ನು, ಕದವನ್ನು ತಟ್ಟುತ್ತಿರುವಂಥ ದೃಶ್ಯ. ಆ ಚಿತ್ರವನ್ನು ವೀಕ್ಷಣೆ ಮಾಡುವವರಿಗೆ ಒಂದು ಭಿತ್ತಿ ಪತ್ರ ಅಲ್ಲಿ ಅಂಟಿಸಲಾಗಿತ್ತು. ಅದೇನೆಂದರೆ, ಈ ಚಿತ್ರದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬಂದದ್ದೇ ಆದರೆ ದಯವಿಟ್ಟು ನಮಗೆ ತಿಳಿಸಿರಿ. ಒಬ್ಬ ಜ್ಞಾನಿ ಒಂದು ವಾಕ್ಯವನ್ನು ಬರೆಯುತ್ತಾನೆ, ದಿಸ್ ಈಸ್ ಆನ್ ಇನ್ಕಂಪ್ಲೀಟ್ ಪಿಕ್ಚರ್. ಇದು ಅಪೂರ್ಣ ಒಂದು ಚಿತ್ರ. ಈ ಚಿತ್ರದಲ್ಲಿ ಎಲ್ಲವೂ ಇದೆ, ಆದರೆ ಹೊರಗಡೆ ಲ್ಯಾಚ್ ಇಲ್ಲ, ಚಿಲಕ ಇಲ್ಲ. ಆಗ ಹಾಲ್ಮೆನ್ ಹಾಂಟರ್ ಅವರು ನುಡಿಯುತ್ತಾರೆ, ಇದನ್ನು ನಾನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದೇನೆ. ಇದರ ಲ್ಯಾಚ್, ಇದರ ಚಿಲಕ ಹೊರಗಡೆ ಇಲ್ಲ, ಬದಲಿಗೆ ಒಳಗಡೆ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಕಟಣಾ ಗ್ರಂಥ ಅಧ್ಯಾಯ 3 ವಾಕ್ಯ 21ರಲ್ಲಿ ನಮಗೆ ಕಾಣಸಿಗುತ್ತದೆ, ಇಗೋ ಬಾಗಿಲ ಬಳಿ ನಿಂತು ನಾನು ಕದವನ್ನು ತಟ್ಟುತ್ತಿದ್ದೇನೆ. ಯಾವನಾದರೂ ನನ್ನ ಧ್ವನಿಯನ್ನು, ಕದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅವನ ಸಂಗಡ ನಾನಿರುತ್ತೇನೆ, ಅವನ ಸಂಗಡ ನಾನು ಜೀವಿಸುತ್ತೇನೆ, ಊಟ ಮಾಡುತ್ತೇನೆ ಎಂಬ ಸಂದೇಶ ನಮಗೆ ಅಲ್ಲಿ ಕಾಣಸಿಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನೀವು ಹೇಳಿ, ಯಾರು ಆ ಕದವನ್ನು ತೆರೆಯಬೇಕು? ಇದು ನಾವು ತೆರೆಯಬೇಕು. ಪ್ರಭು ಕ್ರಿಸ್ತರಿಗಾಗಿ ನಮ್ಮ ಅಂತರಂಗವನ್ನು ತೆರೆದಿರಿಸಬೇಕು. ಪ್ರಭು ಯೇಸು ಕ್ರಿಸ್ತರು ನಮ್ಮ ಬಾಹ್ಯ ಸೌಂದರ್ಯವನ್ನು ನೋಡುವ ದೇವರಲ್ಲ, ಬದಲಿಗೆ ನಮ್ಮ ಅಂತರಂಗದಲ್ಲಿ ವಾಸಿಸುವ, ಅಂತರಂಗವನ್ನು ನೋಡುವ ದೇವರು ಅವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಅಂತರಂಗದಲ್ಲಿ ವಾಸಿಸುವ ದೇವರು. ಅಂತರಂಗದಲ್ಲಿ ಆಗುವ ಎಲ್ಲ ಆಲೋಚನೆಗಳನ್ನು, ಅಂತರಂಗದಲ್ಲಿ ಮಾಡುವ ಎಲ್ಲ ರೀತಿಯ ಕಾರ್ಯಗಳನ್ನು ದೇವರು ಬಲ್ಲವರಾಗಿದ್ದಾರೆ. ನಮ್ಮ ದೇವರು ಅಂತರಂಗದಲ್ಲಿ ವಾಸಿಸುವ ದೇವರಾಗಿದ್ದಾರೆ. ಈ ಅಂತರಂಗವನ್ನು ನಾವು ಪ್ರಭುವಿಗಾಗಿ ತೆರೆದಿರಿಸೋಣ ಮತ್ತು ನಮ್ಮ ಹೃದಯವನ್ನು ನಾವು ಪರಿವರ್ತನೆಗೊಳಿಸೋಣ, ನಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸೋಣ ಮತ್ತು ನಮ್ಮ ಜೀವನವನ್ನು ಪ್ರಭುವಿಗಾಗಿ ಪರಿವರ್ತನೆಗೊಳಿಸೋಣ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಕರಗಳನ್ನು ಜೋಡಿಸೋಣ. ನಮ್ಮ ದೇವರು ನಮ್ಮ ಅಂತರಂಗದಲ್ಲಿ ವಾಸಿಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮನ್ನು ಕ್ಷಮಿಸುವ ದೇವರು. ದೇವರ ಕ್ಷಮೆ, ದೇವರ ಕರುಣೆ, ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ. ದೇವರ ಕರುಣೆಗೆ ಎಲ್ಲೇ ಇಲ್ಲ, ಗಡಿ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನೆಲ್ಲರನ್ನು ಪ್ರೀತಿಸುವರಾಗಿದ್ದಾರೆ. ಆ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ನಾವೆಲ್ಲರೂ ಪ್ರಭುವಿನಲ್ಲಿ ಪ್ರಾರ್ಥಿಸುವರಾಗೋಣ. ಪ್ರಭುವಿನ ವಾಕ್ಯ ನಮಗೆ ತಿಳಿಸುತ್ತದೆ, ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಆ ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಈ ನಿಟ್ಟಿನಲ್ಲಿ ಇಲ್ಲಿ ನೆರೆದಿರುವ ಎಲ್ಲರನ್ನು ಆಶೀರ್ವದಿಸಿರಿ.
ನಮ್ಮ ಕುಟುಂಬಗಳಲ್ಲಿ ಪ್ರಭುವಿನ ಪ್ರೀತಿ ಹೇರಳವಾಗಿ ಉಕ್ಕಿ ಬರುವಂತೆ ಪ್ರಭು ನಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕುಟುಂಬಗಳನ್ನು, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಅವರ ಕುಟುಂಬಗಳಿಗೆ ಅವರಿಗೆ ಬೇಕಾಗುವಂಥ ಒಳ್ಳೆಯ ಶಕ್ತಿ, ಬೆಳಕು, ಪವಿತ್ರಾತ್ಮರ ಸಪ್ತ ವರಗಳು, ದ್ವಾದಶ ಫಲಗಳು ಅವರಿಗೆ ಸದಾ ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಆಮೆನ್.